ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಉಡುಪಿಯ ಕಾಂಚನಾ ಹ್ಯುಂಡೈಯಲ್ಲಿ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಸಾರಿಕಾ ಶೆಟ್ಟಿ, ಹೈ ಪಾಯಿಂಟ್ ಕನ್ಸ್ಟ್ರಕ್ಷನ್ನ ಅಂಬಿಕಾ ಭಾಗಿಯಾಗಿದ್ದರು. ಈ ವೇಳೆ ಸಾರಿಕಾ ಶೆಟ್ಟಿ ಮಾತನಾಡಿ, ಉಡುಪಿಯಲ್ಲಿ ಮಹಿಳೆಯರಿಗೆ ಅತ್ಯಂತ ಸುಭದ್ರ ಮತ್ತು ಬೆಳವಣಿಗೆಗೆ ಉತ್ತಮ ಜಾಗವಾಗಿದೆ. ಮಹಿಳಾಭಿವೃದ್ಧಿಗಾಗಿ ಬೇರೆ ಊರುಗಳು ಉಡುಪಿಯನ್ನು ಪಾಲಿಸಿದ್ರೆ ಶೀಘ್ರವೇ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ದೊರೆಯಲಿದೆ ಎಂದರು. ವಿಶೇಷವಾಗಿ ಎಲ್ಲರಿಗೂ ಗಿಡಗಳನ್ನು ನೀಡುವ ಮೂಲಕ ಇಲ್ಲಿ ಶುಭಾಶಯವನ್ನು ಕೋರಲಾಯಿತು. ಕಾಂಚನಾ ಹ್ಯುಂಡೈನ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಫಸ್ಟ್ ಆಫ್ ಆಲ್ ನಾನು ಕಾಂಚನಾ ಹ್ಯುಂಡೈ ಡೈರೆಕ್ಟರ್ಸ್ ಮತ್ತು ಸ್ಟಾಫಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಇಂಥ ಪ್ರೋಗ್ರಾಮ್ ಒಂದು ಅರೇಂಜ್ ಮಾಡಿದ್ದಕ್ಕೆ, ವುಮೆನ್ಸ್ ಡೇ ದಿನ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಅರೇಂಜ್ ಮಾಡಿದ್ದಕ್ಕೆ, ಎಸ್ಪೆಷಲಿ ದೀಪಾ ಅವರಿಗೆ, ಅವರು ತುಂಬ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ, ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಮತ್ತು ನಾನು ಇನ್ನೊಂದು ಥ್ಯಾಂಕ್ಸ್ ಅಂತ ಹೇಳ್ತೇನೆ, ನಾನು ಉಡುಪಿಯಲ್ಲಿ ಹುಟ್ಟಿದ್ದಕ್ಕೆ. ಯಾಕಂದರೆ ಉಡುಪಿ ಅಂತ ಹೇಳಿದರೆ ಎಜುಕೇಷನ್ ಇರ್ಬೋದು, ವುಮನ್ ಎಂಪವರ್ಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಒಂದು ಮಾಡೆಲ್ ಅಂತ ಹೇಳ್ಬೋದು. ಬೇರೆ ಕಡೆಗೆ ಜಾಸ್ತಿ ಏನು ಹೇಳಬೇಕಾಗಿಲ್ಲ. ಉಡುಪಿಯನ್ನು ಬೇರೆ ಕಡೆ ತುಂಬ ಕಡೆ ಸಮಸ್ಯೆ ಇದೆ, ವುಮನ್ಸಿಗೆ ತುಂಬ ಕಡೆ ಪ್ರಾಬ್ಲಮ್ ಇದೆ. ಎಜುಕೇಷನ್ ಇರ್ಬೋದು, ಅವರದ್ದು ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು, ತುಂಬ ಪ್ರಾಬ್ಲಮ್ ಇದೆ. ಆದರೆ ನಾವು ಬೇರೆ ಕಡೆ ಕಂಪೇರ್ ಮಾಡಿದರೆ ಉಡುಪಿಯಲ್ಲಿ ನಾವು ಬೆಟರ್ ಫೀಲ್ ಮಾಡ್ತೇವೆ ಮತ್ತು ಸೇಫ್ ಇದ್ದೇವೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬೇರೆ ಕಡೆ ಕೂಡ ಉಡುಪಿಯನ್ನು ಫಾಲೋ, ಜಾಸ್ತಿ ಚೇಂಜಸ್ ಮಾಡಬೇಕಾಗಿಲ್ಲ. ಉಡುಪಿಯನ್ನು ಫಾಲೋ ಮಾಡಿದರೆ ಎಲ್ಲ ಕಡೆ ಕೂಡ ವುಮನ್ ಎಂಪವರ್ಮೆಂಟ್ ಚೆನ್ನಾಗಿ ಆಗ್ಬೋದು ಅಂತ ಹೇಳ್ತೇನೆ ಬೇರೆ ಕಡೆ.